కోడ ఘోషణ ఆయివొక్క బెత బెత క్షేత్రులు బెత బెత సమస్యపు ఆన మంగళూరు మండಲಡೆ ಒಂಜೇ ಚೂರು ಸಮಸ್ಯೆ ಇಜ್ಜಂದನಂಚಿನ ಮಂಡಲ ದಾದಿಕ ಮಂಡಲ ಇಂದು ರಾಜ್ಯಾಧ್ಯಕ್ಷರ ಜಿಲ್ಲೆ ರಾಜ್ಯಾಧ್ಯಕ್ಷರ ನಳಿನ್ ಕುಮಾರ್ ಕಟೀಲ್ರನ್ನ ಜಿಲ್ಲೆ ಅಂಚಾಯನ ಹಿಡ್ದ ಅರೆನ ಗೌರವಗೂ ಕಪ್ಪು ಚುಕ್ಕೆ ಬರೆಯರಬಲ್ಲಿ ಆ ರೀತಿಯ ವಿಶ್ವಾಸಗೂ ಧಕ್ಕೆ ಬರೆಯರಬಲ್ಲಿ ಆ ರೀತಿ ಸಂಘಟನೆ ಮಂತಿದ್ದಾರೆ ಅದಕ್ಕೆ ಸಂಪೂರ್ಣವಾದ ಬೆಂಬಲ ಇತ್ತು ನಡೆದ ಒಂಜಿ ಚೂರು ಏರ್ಲ ಆಬ್ಜೆಕ್ಷನ್ ವಿರೋಧ ಅವು ದಾಳ ಇಜ್ಜಂದ ಉಳ್ಳಾಲ ಕ್ಷೇತ್ರ ಅಭ್ಯರ್ಥಿ ಆಯ್ಕೆ ವಿಚಾರಡು ತಂಕ್ಲಿನ ನಡುಟು ಒವ್ವೇ ಗೊಂದಲ ಇಚ್ಚಿ ಕಾಂಗ್ರೆಸ್ ಅಭ್ಯರ್ಥಿನ ಸೋಪಾವನವು ಎಂಕ್ಲಿನ ಗುರಿ ಆದಿತ್ತದು ಆ ನಿಟ್ಟಡು ಒಗ್ಗಟ್ಟಾದು ಬೇಲೆ ಮಲ್ಪ ಪಂಡದು ಬಿಜೆಪಿ ಆಕಾಂಕ್ಷಿ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಪಾದರು. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ 204 ನೆತ್ತ ಅಭ್ಯರ್ಥಿಯಾದ ಸರ್ವಾನುಮತಡು ಮಾತೆರೆಗ್ಲ ಒಮ್ಮತದ ಅಭ್ಯರ್ಥಿಯಾದ ಸತೀಶ್ ಕುಂಪಾಲ್ರನ್ನ ಆಯ್ಕೆ ಮಾಡ್ತಿದ್ದಾರೆ. నేను ಇಡೀ ಕ್ಷೇತ್ರ ಎಂಕ್ಲೆ ಭಾರಿ ಪೊರ್ಲುಡು ಭಾರಿ ಪ್ರೀತಿಡು ಸ್ವಾಗತ ಮಾಡ್ಕೋ. ಕುಡ್ಲ ವಿಧಾನಸಭಾ ಕ್ಷೇತ್ರಗ ಹೈಕಮಾಂಡ್ ಟಿಕೆಟ್ ಪಡೆಯಿನ ಸತೀಶ್ ಕುಂಪಲ ಒಮ್ಮತದ ಅಭ್ಯರ್ಥಿಯಾದರು. ಆರನ ಆಯ್ಕೆನ ತಂಕ್ಲು ಮಸ್ತ್ ಗೌರವಪೂರ್ವಕವಾದ ಸ್ವೀಕರಿಸಾವ. ಅಭ್ಯರ್ಥಿ ಆಯ್ಕೆ ಸಂದರ್ಭಡ್ ರಾಜ್ಯ ನಾಯಕರು ಎನ್ನಡಲ ಚರ್ಚೆ ಮಲ್ತದು ತೀರ್ಮಾನ ಮಾಡ್ತಿದ್ದಾರೆ. ಈ ಸರ್ತಿ ಕಾಂಗ್ರೆಸ್ನ ಸೋಪೋನವ್ವೇ ತಂಕ್ಲಿನ ಗುರಿ ಈ ವಿಷಯಡ್ ಒವ್ವೇ ಗೊಂದಲ ಇಚ್ಚಿ ಪಂಡದು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ತಿಳಿಪಾಯರು. ಕ್ಷೇತ್ರಡ್ ದುಂಬು ಆಯ್ನ ಚುನಾವಣೆಡ್ 40,000 ಜಾಸ್ತಿ ಓಟು ಬಿಜೆಪಿ ಪಡೆತಿಜಿ. ಆಂಡ 2018 ಯಾನ್ ಸ್ಪರ್ಧಿಸಾನಗ 55,000 ಜಾಸ್ತಿ ಓಟು ತಿಕ್ಕದನು. ಗೆಲ್ಪುನ ಗುರಿತೊಟ್ಟಿಗೆ ಇನಿರ್ದೆ ಕಾರ್ಯಪ್ರವೃತ್ತ ರಾಪ. ಕಾಂಗ್ರೆಸ್ ಅಭ್ಯರ್ಥಿನ ದುರ್ಬಲ ವಿಚಾರ ತಂಕ್ಲಡೆ ಇದ್ದದು ಒವ್ವೇ ಸಮಸ್ಯೆ ಇಜ್ಜಾದ ಗೆಂದ್ವ. ಬಿಜೆಪಿದ ಶಾಸಕನ ಆಯ್ಕೆ ಮಲ್ಪನವು ತಂಕ್ಲಿನ ಗುರಿ ಪಂಡದು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ತಿಳಿಪಾಯರು. ಮಂಗಳೂರು ವಿಧಾನಸಭಾ ಕ್ಷೇತ್ರಡು ಹಲವು ಜನ ಅಭ್ಯರ್ಥಿಗಳನ್ನ ರೇಸರಿತ್ತೀರು ಅಪೇಕ್ಷಿತರಾದಿತ್ತೀರು. ಏತು ಜನ ಅಪೇಕ್ಷಿತರಾದಿತ್ತನಲ್ಲ ಕ್ಯಾಂಡಿಡೇಟ್ ಆಪನಿ ಒಂಜಿ ಕ್ಯಾಂಡಿಡೇಟ್ ಅವು ಎಂಗ್ಲನ ಸತೀಶ್ ಕುಂಪಾಲ್ರೆ ಪಂಚಾಯತ್ ಮೆಂಬರ್ ಆದಿತ್ತೀರು, ಜಿಲ್ಲಾ ಪಂಚಾಯತ್ ಮೆಂಬರ್ ಆದಿತ್ತೀರು, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದಿತ್ತೀರು, ಜಿಲ್ಲೆದ ಕಾರ್ಯದರ್ಶಿ ಆದಿತ್ತೀರು, ಹತ್ತು ಹಲವು ಸಂಘ ಸಂಸ್ಥೆರು ಬೇಲೆ ಮಂತೆ ನಿರ್ದವರ ನಿತ್ಯ ನಿರಂತರವಾದ ಪಕ್ಷರು ತೋಜೊಂದಿತ್ತು ನಡೆದವರ ಎಡ್ಡೆ ಬೇಲೆ ಮಂತೆ ನಡೆದವರ ಅರೇನು ಒಮ್ಮತದ ಅಭ್ಯರ್ಥಿಯಾದ ಘೋಷಣೆ ಮಂತಿದ್ದಾರೆ. ಒಮ್ಮತದ ಅಭ್ಯರ್ಥಿ ಘೋಷಣೆ ಮನ್ಪುಣೆಡ್ದಂಬು ರಾಜ್ಯ ರಾಷ್ಟ್ರ ಮಟ್ಟದ ನಾಯಕರು ನಮ್ಮಡಲ ವಿಚಾರ ವಿಮರ್ಶೆ ಮಂತಿದ್ದಾರೆ. ದಾದಾ ಬಂಡ ಸತೀಶ್ ಕುಂಪಾಲ್ ಸೀಟ್ ಕೊರಂದಾಂಡ ಮಂಗಳೂರು ವಿಧಾನಸಭಾ ಕ್ಷೇತ್ರ ಇಂಚಾವು ನೂದಕ್ಕೆ ಭಾರತೀಯ ಜನತಾ ಪಾರ್ಟಿ ಈ ಸತಿ MLA ಇಲೆಕ್ಷನ್ ಗೆಲ್ಪುಂಡು ಕಾಂಗ್ರೆಸ್ಸನ್ನು ಸತಾಯಗತಾಯ ಕಾಂಗ್ರೆಸ್ಸನ್ನೇ ನಂಗೆ ಸೋಪಾಯರು 10 ಹಲವು ವರ್ಷದಿಂದ ನಿರಂತರವಾದ ಮೂರು ಕಾಂಗ್ರೆಸ್ ಗೆಲ್ತೊಂದು ಬರೋದುಂಡು. ಈ ಸತಿ ಭಾರಿ ಶೋಕ್ ಫಸ್ಟ್ ಇನ್ನಿಮುಟ್ಟ 2018 MLA ಓಟಿಗೂ ಕಂಟೆಸ್ಟ್ ಮಂತಿತ್ತೆ ಅಪ್ಪಾಗ ಸ್ಟೇಟ್ ವೈಟ್ ಕಾಂಗ್ರೆಸ್ಗಳ BJPಗಳ ಅತ್ಯಂತ ಜಾಸ್ತಿ ಓಟು ತೆಗೆದ 40,300 ಜಾಸ್ತಿ BJP ಏರಿಯಾಗಳ ಓಟು ತೆಗೆದಿದ್ದು 21,000 ಚಿಲ್ಲರೆ ಓಟು ತೆಗೆದಂದ್ರೆ ಪ್ರಬಲವಾದ ನುಲ ಕೊಡ್ತಿತ್ತು ಎಂಜಿನ ಸ್ಪರ್ಧೆ ಅಲ್ಲ. ಈ ಸತಿ ಎಂಗ್ಲೆಗೆ 100% ವಿಶ್ವಾಸ ಉಂಡು ಭಾರತೀಯ ಜನತಾ ಪಾರ್ಟಿದ MLA ಕ್ಯಾಂಡಿಡೇಟ್ 100% ಗೆಲ್ಪುಂಡು. ಆರೇನು ವಿಧಾನಸೌಧ ಕಡಪೂರ್ನ ಬೇಲೆ ಎಂಕ್ಲೆಗೆ ನಂಗೆ ಬೇತ ಏರು ಓಟು ಕುಂತಿದ್ದೇರು ಆಕೆ ಕ್ಯಾಂಡಿಡೇಟ್ ಏರಿಂದ ಎಂಗ್ಲೆ ಲೆಕ್ಕಾಚಾರ ಹಚ್ಚಿ ನಮ್ಮ ಭಾರತೀಯ ಜನತಾ ಪಾರ್ಟಿದ ಸತಾಯ ಗತಾಯ 210 ಬೂತಲ್ಲ ಭಾರಿ ಶೋಕುಡು ಭಾರಿ ಪೊರ್ಲುಡು ಕೆಲಸ ಮಾಡ್ತದಂಡು. ಇನ್ನಿರ್ದು ಬಕ್ಕ ನಿರಂತರವಾದ ಕ್ಷೇತ್ರಡು ಚುನಾವಣಾ ಪ್ರಚಾರ ಸ್ಟಾರ್ಟ್ ಆಪನು ಅಂಚಾಯಿ ನಡೆದ ಅವರ ಅತ್ಯಂತ ಜಾಸ್ತಿ ಓಟು ಎಂಗ್ಲಿ ಗೆಲ್ಪುವ ನೆಟ್ ದಾಲ ಡೌಟೇ ಬಿಡ್ಚು. ತಂಕ್ಲಿನ ಅಭ್ಯರ್ಥಿನ ವಿರುದ್ಧ ಏರ್ಲಾ ಬಿರೆಲ್ ತೋಜಾವಂದೆ 6 ಮಲ್ತಿನ ಬೇಲದ ಬಗೆಟ್ ಮಾತ್ರ ಜನಕ್ಲೆಗೆ ತೆರಿಪಾವಡು ಪಣದು ಇತನಿಂಗನೆ ಕಾರ್ಯಕರ್ತರಿಗೆ ಸೂಚಿಸಾದಂಡು. ಇಂದು ರಾಜ್ಯಾಧ್ಯಕ್ಷನ ಜಿಲ್ಲೆ ಆದಿದ್ದು ಪಕ್ಷಗ ಕಪ್ಪು ಚುಕ್ಕೆ ಬರಂದಿಲಕ ತೂವೋಡು. ಈ ನಿಟ್ಟಿಡು ಅಹೋರಾತ್ರಿ ಬೇಲೆ ಮಲ್ತದು ರಾಜ್ಯಗ ಮಾದರಿ ಯಾಪನ ನಿಲಿಟ್ಟು ಗೆಲ್ಮೆ ಸಾಧಿಸಾವ ಪಣದು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ತೆರಿಪಾಯರು. ಏಪ ಕೋಟೆ ಘೋಷಣೆ ಅಂಡ ಅರೆಮಿತ್ ಅಪವಾದ ಅರೆಮಿತ್ ವೀಕ್ ಪಾಯಿಂಟ್ ಐಜಿನ ವಾಟ್ಸಪ್ಪು ಫೇಸ್ಬುಕ್ಕು ಟ್ವಿಟ್ಟರ್ ಐತ ಬಗ್ಗೆ ಬರೆಪುನ ಪತ್ತುನ ಎಡ್ಡೆನೆ ಬರೆಯಲಿ ಭಾರತೀಯ ಜನತಾ ಪಾರ್ಟಿದ ಪರವಾದ ಬರಲಿ 6 ಮಂತನ ಎಡ್ಡೆ ಬೇಲೆ ಬರಲಿ ಏರ್ಲ ಮೈನಸ್ ಬರೆಯರವಲ್ಲಿ ಇಡೀ ಕಾರ್ಯಕರ್ತರಿಗೆ ಸಂದೇಶಕರ ಪಡೆದು ಕೋಡೆ ಘೋಷಣೆ ಆಯ್ಬೊಕ್ಕ ಬೇತೆ ಬೇತೆ ಕ್ಷೇತ್ರಗಳು ಬೇತೆ ಬೇತೆ ಸಮಸ್ಯೆ ಇಪ್ಪು ಆನ ಮಂಗಳೂರು ಮಂಡಲಡೆ ಒಂಜೇ ಚೂರು ಸಮಸ್ಯೆ ಇಜ್ಜಂದನಂಚಿನ ಮಂಡಲ ದಾದಿಕ ಮಂಡಲ ಇಂದು ರಾಜ್ಯಾಧ್ಯಕ್ಷರ ಜಿಲ್ಲೆ ರಾಜ್ಯಾಧ್ಯಕ್ಷರ ನಲಿನ್ ಕುಮಾರ್ ಕಟೀಲ್ರನ್ನ ಜಿಲ್ಲೆ ಅಂಚಾಯನ ಹಿಡ್ದ ಅರೆನ ಗೌರವಗೂ
ಕಪ್ಪು ಚುಕ್ಕೆ ಬರೆಯರಬಲ್ಲಿ ಆ ದೇತನಂಚಿನ ವಿಶ್ವಾಸಕ್ಕೂ ಧಕ್ಕೆ ಬರೆಯರಬಲ್ಲಿ ಆ ರೀತಿ ಸಂಘಟನೆ ಮಂತಿದ್ದಾರೆ ಅದಕ್ಕೆ ಸಂಪೂರ್ಣವಾದ ಬೆಂಬಲ ಇತ್ತು ನಡೆದವರ ಒಂಜಿ ಚೂರು ಏರ್ಲ ಆಬ್ಜೆಕ್ಷನ್ ವಿರೋಧ ಅವು ದಾಲ ಇದ್ದಂದ್ರೆ ಮುಖಂಡರು ಚಂದ್ರಹಾಸ್ ಪಂಡಿತ್ ಹೌಸ್, ರವೀಂದ್ರ ಶೆಟ್ಟಿ ಉಡಿದೊಟ್ಟು, ಹೇಮಂತ್ ಶೆಟ್ಟಿ, ಅನಿಲ್ ದಾಸ್, ಜಯಶ್ರೀ ಕರ್ಕೇರ, ನವೀನ್ ಪಾದಲ್ಪಾಡಿ, ಯಶವಂತ್ ಅಮೀನ್, ಮಧುಸೂದನ್, ಆನಂದ್ ಶೆಟ್ಟಿ ಭಟ್ನಗರ, ರವಿಶಂಕರ್ ಸೋಮೇಶ್ವರ ಬೊಕ್ಕ, ಗಣೇಶ್ ಸುವರ್ಣ ಸುದ್ದಿಗೋಷ್ಠಿ ಪಾಲ್ಪಡೆದಿದ್ದರು.